ಸಾಧಕರು ಪರಿವರ್ತಕರು ಹರಿಕಾರರು ಎಂದು ಗುರುತಿಸಿಕೊಂಡವರು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದವರಾಗಿದ್ದಾರೆ ಹೊರತು ಒಂದು ಜಾತಿ ಭಾಷೆ ವರ್ಗ ದೇಶಕ್ಕೆ ಸೀಮಿತರಾದವರಲ್ಲ. ಅಂಥವರ ತತ್ವಾದರ್ಶಗಳು ಸರ್ವಕಾಲಿಕವಾದುದಾಗಿದೆ ಎಂದು ಕಾರ್ಕಳ ಶಾಸಕ ವಿ ಸುನಿಲ್ಕುಮಾರ್ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಾಲೂಕು ಆಡಳಿತ ಕಾರ್ಕಳ ಇದರ ಸಂಯುಕ್ತ ಆಶ್ರಯದಲ್ಲೇ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ ಸರ್ವಜ್ಞ ಜಯಂತಿ ಆಚರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಮ್ಮ ಸ್ವಾರ್ಥಕ್ಕೆ ತಕ್ಕಂತೆ ಒಂದೊಂದು ಜಾತಿಯವರೆಲ್ಲರನ್ನೂ ಕೂಡ ಸೀಮಿತ ಮಾಡುತ್ತಾ ಅವರ ವಿಚಾರವನ್ನು ಕೂಡ ಸೀಮಿತ ಮಾಡುವಂತ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ತೊಡಗಿದ್ದೇವೆ. ಕನಕದಾಸರ ವಿಚಾರಗಳು ನಮಗೆ ಗೊತ್ತಿದೆ, ಬದುಕುಗಳನ್ನು ಅವರು ತಿದ್ದಿದ್ರು ಅಂತ ಇಡೀ ಸಮಾಜಕ್ಕೆ ಬೇಕಾದಂತ ಉತ್ಕೃಷ್ಟ ಸಂಗತಿಗಳನ್ನು ಹೇಳಿದ್ರು. ಆದ್ರೆ ಅವರನ್ನು ಒಂದು ಜಾತಿಗೆ ಸೀಮಿತ ಮಾಡ್ತಾ ಇದ್ದಾರೆ. ನಾರಾಯಣ ಗುರುಗಳು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಹೊಸ ಜಗತ್ತನ್ನ ಈ ಸಮಾಜಕ್ಕೆ ಕೊಟ್ಟಿದ್ದು ನಮಗೆ ಗೊತ್ತಿದೆ. ಅವರನ್ನು ಕೂಡ ಒಂದು ಜಾತಿಗೆ ಸೀಮಿತ ಮಾಡಿದ್ವಿ. ಸರ್ವಜ್ಞನು ಕೂಡ ತ್ರಿಪದಿಗಳ ಮುಖಾಂತರ ಇಡೀ ಸಮಾಜದ ಪರಿವರ್ತನೆಗೆ, ಸಮಾಜದ ಬದಲಾವಣೆಗಳಿಗೆ ದೊಡ್ಡ ಪರಿವರ್ತನೆಯನ್ನು ಮಾಡಿದ್ರು. ಪತ್ರಕರ್ತ ಚಿದಂಬರ ಬೈಕಂಪಾಡಿ ಅವರು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ, ಸರ್ವಜ್ಞ ಜಯಂತಿ ಆಚರಣೆಗೆ ಸರ್ಕಾರ 25,000 ರೂಪಾಯಿ ಅನುದಾನ ನೀಡುತ್ತಿದೆಯಾದರೂ ಈ ಭಾಗದಲ್ಲಿ ಸಮರ್ಪಕ ಆಚರಣೆಯಾಗುತ್ತಿಲ್ಲ. ಕಾಟಾಚಾರಕ್ಕಾಗಿ ಆಚರಿಸಲಾಗುತ್ತಿದೆ. ಕನ್ನಡ ಸಂಸ್ಕೃತಿ ಇಲಾಖೆಯು ತಾಲೂಕಾಡಳಿತದೊಂದಿಗೆ ಜಂಟಿಯಾಗಿ ಜಯಂತಿ ಆಚರಣೆ ನಡೆಸಿದ್ರೆ ಸಾಲದು, ಸಮುದಾಯ ಸಂಘವನ್ನ ಕರೆಸಿ ಬೃಹತ್ ಮಟ್ಟದಲ್ಲಿ ಕಾರ್ಯಕ್ರಮ ಆಚರಿಸಬೇಕು ಎಂದು ಹೇಳಿದ್ರು. ನೀವು ತಿಳಿದಾಗೆ ನಾನು ತಿಳ್ಕೊಂಡಿದ್ದೇನೆ, ಇತರರು ತಿಳ್ಕೊಂಡಿದ್ದಾರೆ. ಆದರೆ ಸರ್ವಜ್ಞ ಕವಿಯನ್ನು ನೀವು ಒಬ್ಬ ಕವಿಯತೆಯೇ ಅಲ್ಲ, ಮಾನವತೆಯವಾದಿಯಾಗಿ ಅಲ್ಲ, ಒಬ್ಬ ಸಮುದಾಯದವನ್ನಾಗಿ ನೋಡಿ. ಅವ ಯಾರು? ಕುಂಬಾರ ಸಮುದಾಯದವನು. ಕುಂಬಾರ ಸಮುದಾಯನು ಅಂದರೆ ಎಲ್ಲ ಅವನು ಇಷ್ಟೆಲ್ಲ ಕತೆ ಕವನ ಇದೆಲ್ಲ ಬಂದರೆ ಅವನು ಅತಿರಥ ಮಾಡ. ಈ ಸಂದರ್ಭ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಮಾಲಿನಿ ಜೆ ಶೆಟ್ಟಿ, ಉಪಾಧ್ಯಕ್ಷ ಗೋಪಾಲ್ ಮೂಲ್ಯ, ಕುಲಾಲ್ ಸಂಘದ ಅಧ್ಯಕ್ಷರಾದ ಭೋಜ ಕುಲಾಲ್, ಜಿಲ್ಲಾ ಪಂಚಾಯತ್ ಸದಸ್ಯೆ ರೇಷ್ಮಾ ಶೆಟ್ಟಿ, ತಾಲೂಕು ಪಂಚಾಯತ್ ಸದಸ್ಯೆ ಪ್ರಮೀಳಾ ಮೂಲ್ಯ, ತಹಶೀಲ್ದಾರ್ ಮೊಹಮ್ಮದ್ ಇಸಾಕ್ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್ 24/7 ಕಾರ್ಕಳ.